ಜಿಲ್ಲೆಯಲ್ಲಿ ಎರಡನೇ ವಾರದಲ್ಲಿ 51 ಮಂಗಗಳು ಸಾವಿಗೀಡಾಗಿದ್ದು ಆತಂಕ ಹೆಚ್ಚಾಗುತ್ತಿದೆ. ಪಕ್ಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಂಗಗಳ ಕಾಯಿಲೆ ಕಾಣಿಸಿ ಸಾವು ನೋವಿಗೂ ಕಾರಣವಾಗಿದ್ದರಿಂದ ಉಡುಪಿ ಜಿಲ್ಲೆಯಲ್ಲೂ ಕಾಯಿಲೆ ಭೀತಿ ಜನರಿಂದ ಮರೆಯಾಗಿಲ್ಲ. ಜಿಲ್ಲಾಡಳಿತ ಮತ್ತು ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆ ಈ ನಿಟ್ಟಿನಲ್ಲಿ ಸಾಕಷ್ಟು ಮುಂಜಾಗೃತಾ ಕ್ರಮವನ್ನ ಕೈಗೊಂಡಿದೆ. ಈವರೆಗೆ ಶಿವಮೊಗ್ಗ ಮತ್ತು ಮಣಿಪಾಲದಿಂದ 14 ಮಂಗಗಳ ಪರೀಕ್ಷಾ ವರದಿ ಬಂದಿತ್ತು. 5 ಮಂಗಗಳ ವರದಿ ನೆಗೆಟಿವ್ ಎಂದು ಬಂದಿದೆ. ಜಿಲ್ಲೆಯಲ್ಲಿ ಸತ್ತು ಪತ್ತೆಯಾದ 8 ಮಂಗಗಳಲ್ಲಿ ಮಂಗನ ಕಾಯಿಲೆಯ ವೈರಸ್ ಪತ್ತೆಯಾಗಿದೆ. ಸೋಮವಾರ ಮತ್ತೆ ಒಂದು ಮಂಗನ ದೇಹದಲ್ಲಿಯೂ ಸೋಂಕು ಪತ್ತೆಯಾಗಿದೆ. ಉಡುಪಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾಡಳಿತ ಮನುಷ್ಯರಿಗೆ ಮಂಗನ ಕಾಯಿಲೆ ಹರಡದಂತೆ ಸಾಕಷ್ಟು ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿದ್ದರಿಂದ ಯಾರಿಗೂ ಕಾಯಿಲೆ ಬಂದ ವರದಿಯಾಗಿಲ್ಲ.